ರಾಮಲಿಂಗ ರೆಡ್ಡಿಯವರೇ, ನಿಮಗೆ ಹೋಗ್ಲಿಕ್ಕೆ ಉಂಟಾ? ಯಾಕೆ ನೀವು ಹೋಗ್ಲಿಕ್ಕೆ ಇದ್ದವರು ಬಂದ್ರಿ? ವೀಕ್ಷಕರು ನಮಸ್ತೆ. ಈ ಒಂದು ವಿಡಿಯೋವನ್ನ ತಾವು ನೋಡಿದಿರಿ. ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇರುವಂತಹ ಈ ಒಂದು ವಿಡಿಯೋ ಜೊತೆಗೆ ಈ ವಿಡಿಯೋವನ್ನ ತಾವುಗಳು ಕೂಡ ಬಹುಶಃ ಶೇರ್ ಮಾಡಿರಬಹುದು. ಅದಕ್ಕೆ ಪರ ವಿರೋಧವಾಗಿರುವಂತಹ ಚರ್ಚೆಗಳನ್ನ ತಾವುಗಳು ಹಾಕಿರಬಹುದು. ಆದ್ರೆ ನಿಜವಾಗ್ಲೂ ಕೂಡ ಆ ವಿಡಿಯೋದ ಅಸಲಿಯತ್ತೇನು ಅನ್ನುವಂಥದ್ದನ್ನ ತಾವುಗಳು ನೋಡ್ಲೇಬೇಕು. ಒಂದ್ಸಲ ನೋಡ್ಕೊಂಡ್ ಬನ್ನಿ. ರಾಮಲಿಂಗ ರೆಡ್ಡಿಯವರೇ, ಕುದ್ರೋಳಿ ದೇವಸ್ಥಾನ ಎಲ್ಲ ಬಂದವರಿಗೆ ಉಪಕಾರ ಸ್ಮರಣೆಯನ್ನು ಮಾಡಿ ದೇವರು ನಿಮಗೆ ಒಳ್ಳೆಯದು ಮಾಡಲಿ ಅಂತ ಹೇಳಿಕೊಂಡು ಭಾಷಣ ಮುಗಿಸ್ತಾ ಇದ್ದೇನೆ. ನೋಡಿದ್ರಲ್ಲ, ಇದು ಈ ವಿಡಿಯೋದ ಅಂದ್ರೆ ಅಲ್ಲಿ ನಡೆದಿರುವಂತಹ ಸತ್ಯ ಘಟನೆಯ ಸತ್ಯಾಸತ್ಯತೆ. ಆದರೆ ಬಹಳಷ್ಟು ಬೇಸರ ತರುವಂಥದ್ದು ನಮ್ಮ ಈಗಿನ ಈ ಸೋಷಿಯಲ್ ಮೀಡಿಯಾ ಯುಗದ ಬಗ್ಗೆ. ಯಾಕಂದ್ರೆ ಒಂದು ವಿಡಿಯೋ ಬರುತ್ತೆ, ಅದನ್ನು ನಾವು ನೇರವಾಗಿ ವೈರಲ್ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅನ್ನುವಂತಹ ಒಂದು ಮನಸ್ಥಿತಿಯೂ ಕೂಡ ನಮ್ಮಲ್ಲಿ ಇಲ್ಲ. ಈ ವಿಡಿಯೋ ವೈರಲ್ ಆದ ನಂತರ ಬಹಳಷ್ಟು ಕಮೆಂಟ್ಸ್ಗಳು ಹರಿದಾಡ್ತಾ ಇತ್ತು. ಇಳಿ ವಯಸ್ಸಿನಲ್ಲಿ ಪೂಜಾರಿ ಅವರು ಯಾಕೆ ಹೀಗೆ ಮಾತಾಡ್ತಾರೆ ಅನ್ನುವಂಥದ್ದು, ಅಥವಾ ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ ಅಧೋಗತಿಗೆ ಇದು ಕಾರಣ ಅನ್ನುವಂತಹ ಮಾತುಗಳು. ಆದರೆ ಒಂದ್ಸಲ ಈ ವಿಡಿಯೋ ಶೇರ್ ಮಾಡೋದಕ್ಕಿಂತ ಮೊದಲೇದಾಗಿ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಸ್ವತಃ ಜನಾರ್ದನ ಪೂಜಾರಿ ಅವರು ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರನ್ನ ಹತ್ತಿರ ಕರೆಸಿ ಮಗುವಿನ ರೀತಿಯಲ್ಲಿ ತಲೆಯನ್ನ ಸವರಿರುವಂಥದ್ದು ತಾವು ನೋಡಿದ್ದೀರಿ. ಜೊತೆಗೆ ಕಣ್ಣೀರನ್ನ ಹಾಕಿದ್ದನ್ನು ತಾವು ನೋಡಿದಿರಿ. ಎದೆಯ ಮೇಲೆ ಅವರ ಜನಾರ್ದನ ಪೂಜಾರಿ ಅವರ ತಲೆಯನ್ನ ಜನಾರ್ದನ ಪೂಜಾರಿ ಅವರು ಸ್ವತಃ ರಾಮಲಿಂಗಾರೆಡ್ಡಿ ಅವರ ಎದೆಯ ಮೇಲೆ ತಲೆಯನ್ನ ಇಟ್ಟು ಕಣ್ಣೀರನ್ನ ಹಾಕಿದ್ದನ್ನ ತಾವು ನೋಡಿದಿರಿ. ಯಾಕಂದ್ರೆ ರಾಮಲಿಂಗಾರೆಡ್ಡಿ ಅವರು ಜೊತೆಗೆ ಜನಾರ್ದನ ಪೂಜಾರಿ ಅವರು ಇಂದು ನಿನ್ನೆಯದಲ್ಲ, ಬಹಳಷ್ಟು ವರ್ಷಗಳಿಂದ ಅವರು ಆಪ್ತರು. ಅವರುಗಳಿಗೆ ಗೊತ್ತಿದೆ. ಜನಾರ್ದನ ಪೂಜಾರಿ ಅವರ ಬಗ್ಗೆ ನಾನು ಹೇಳಬೇಕಾಗಿಲ್ಲ ತಮ್ಗಳಿಗೆ. ಅವರು ಅತ್ಯಂತ ನೇರ ನಡೆ ನುಡಿಯ ರಾಜಕಾರಣಿ ಅನ್ನುವಂಥದ್ದು ಇಡೀ ದೇಶಕ್ಕೆ ಗೊತ್ತಿರುವಂತಹ ವಿಚಾರ. ಅಂತಹ ವ್ಯಕ್ತಿ ವೇದಿಕೆಯಲ್ಲಿ ಒಂದು ಗೆಳೆಯನ ರೀತಿಯಲ್ಲಿ ಅಥವಾ ಹಿರಿಯರ ಮಾರ್ಗದರ್ಶಕರಾಗಿ ಒಂದು ಮಾತನ್ನ ಆಡಿದಾಗ ಅಷ್ಟೇ ವಿಡಿಯೋವನ್ನು ನಾವುಗಳು ಕಟ್ ಮಾಡಿ ಶೇರ್ ಮಾಡಿ, ಪಾಪ ಜನಾರ್ದನ ಪೂಜಾರಿ ಅವರು ನಮ್ಮ ಸಮಾಜಕ್ಕೆ ಕೊಟ್ಟಿರುವಂತಹ ಕೊಡುಗೆ ಎಂಥದ್ದು, ನಮ್ಮ ದೇಶಕ್ಕೆ ನಮ್ಮ ತುಳುನಾಡಿಗೆ ಕೊಟ್ಟಿರುವಂತಹ ಕೊಡುಗೆ ಎಂಥದ್ದು ನಮ್ಗಳಿಗೂ ಗೊತ್ತಿದೆ. ಆದರೆ ಈ ಇಳಿ ವಯಸ್ಸಿನಲ್ಲೂ ಕೂಡ ಅವರ ಹೆಸರನ್ನ ಕೆಡಿಸುವಂತಹ ಜನರಿದ್ದಾರೆ ಅನ್ನುವಂಥದ್ದು ಬಹಳಷ್ಟು ಬೇಸರ ತರುತ್ತೆ ಈ ಒಂದು ವಿಚಾರ. ಯಾಕಂದ್ರೆ ಇಲ್ಲಿವರೆಗೂ ಕೂಡ ಜನಾರ್ದನ ಪೂಜಾರಿಯವರು ಯಾವುದೇ ರೀತಿಯ ಭ್ರಷ್ಟಾಚಾರವನ್ನ ಮಾಡಿಲ್ಲ. ಪೂಜಾರಿ ಅವರು ಯಾವುದೇ ರೀತಿಯ ಅನ್ಯಾಯ ಮಾಡಿಲ್ಲ. ಸದಾ ಬಡವರಿಗೋಸ್ಕರ ಬದುಕಿದಂತಹ ವ್ಯಕ್ತಿ. ಈಗ ನಾವು ವಿಶ್ವವಿಖ್ಯಾತಿ ಪಡೆದುಕೊಂಡಿರುವಂತಹ ಮಂಗಳೂರು ದಸರಾವನ್ನ ಸಂಭ್ರಮಿಸ್ತೀವಿ ಅಂತ ಬಂದಾಗ ಅದರ ಹಿಂದಿರುವಂತಹ ಪ್ರಮುಖವಾಗಿರುವಂತಹ ಶಕ್ತಿ, ಜೊತೆಗೆ ಸಾಲ ಮೇಳದ ವಿಚಾರವಾಗಿ ಅವರು ಮಾಡಿರುವಂತಹ ಕ್ರಾಂತಿಕಾರಿ ಬೆಳವಣಿಗೆ ನಾನೇನು ಬಹುಶಃ ಹೇಳಬೇಕಾಗಿಲ್ಲ. ಜೊತೆಗೆ ಕುದ್ರೋಳಿ ಕ್ಷೇತ್ರದಲ್ಲಿ ಬಹಳಷ್ಟು ಕ್ರಾಂತಿಕಾರಿಯಾಗಿರುವಂತಹ ಬೆಳವಣಿಗೆಯನ್ನು ಅವರು ತಂದಿದ್ದಾರೆ. ನಾನು ಅದರ ಬಗ್ಗೆ ಹೇಳಬೇಕಾಗಿಲ್ಲ. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸ್ಥಾಪಿಸಿದಂತಹ ಕುದ್ರೋಳಿ ಕ್ಷೇತ್ರ ಈಗ ಬೆಳಗ್ತಾ ಇದೆ ಅಂತ ಬಂದಾಗ ಅದು ಜನಾರ್ದನ ಪೂಜಾರಿ ಅವರ ಇದೇ ನೇರ ನಡೆನುಡಿಯಿಂದ ಸಾಧ್ಯವಾಗಿದ್ದು ಅನ್ನುವಂಥದ್ದನ್ನ ನಾವು ಯಾವತ್ತೂ ಕೂಡ ಮರಿಬಾರ್ದು. ಆದರೆ ಅವರ ಮಗುವಿನಂತಹ ಮನಸ್ಸಿನಲ್ಲಿ ಹೇಳಿರುವಂತಹ ಮಾತುಗಳನ್ನ ಈ ರೀತಿ ತಿರುಚಿ ಹೇಳುವಂಥದ್ದು, ಅವರ ಇಳಿ ವಯಸ್ಸಿನಲ್ಲಿ ಅವರಿಗೆ ಈ ರೀತಿಯ ನೋವು ತರುವಂಥದ್ದು ಯಾವತ್ತೂ ಕೂಡ ನಮ್ಮ ತುಳುನಾಡಿಗೆ, ನಮ್ಮ ಕರುನಾಡಿಗೆ ಶೋಭೆಯಲ್ಲ. ಪ್ರತಿಯೊಂದು ವಿಚಾರವನ್ನ ನಾವು ಶೇರ್ ಮಾಡೋದಕ್ಕಿಂತ ಮೊದಲೇದಾಗಿ ಅದರ ಸತ್ಯಾಸತ್ಯತೆ ಏನು ಅನ್ನುವಂಥದ್ದನ್ನ ಸ್ವಲ್ಪ ಅರಿತುಕೊಳ್ಳೋಣ ಅನ್ನುವಂಥದ್ದು ನಮ್ಮ ಕಳಕಳಿಯ ವಿನಂತಿ. ಜೊತೆಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೂ ಕೂಡ ಜನಾರ್ದನ ಪೂಜಾರಿ ಅವರ ಪರಿಚಯ ಇದೆ, ಗೊತ್ತಿದೆ ಬಹಳಷ್ಟು ವರ್ಷಗಳಿಂದ. ಸೊ ಹಾಗಿದ್ದಾಗ ಗುರುಗಳು, ಹಿರಿಯ ಸಮಾನರು, ಮಾರ್ಗದರ್ಶಕರು. ಸೊ ಹಾಗಿದ್ದಾಗ ಅವರು ನೊಂದುಕೊಳ್ಳಲಿಲ್ಲ. ಆದರೆ ನಾವುಗಳು ಯಾಕೆ ಅದರಿಂದ ಅಪಹಾಸ್ಯ ಮಾಡಿಕೊಂಡು ಇಂತಹ ವಿಕೃತ ಖುಷಿಯನ್ನ ಪಡೆದುಕೊಳ್ತೀವಿ ಅನ್ನುವಂಥದ್ದು ಗೊತ್ತಿಲ್ಲ.
ಅಂತಹ ಮನಸ್ಸುಗಳಿಗೆ ಒಳ್ಳೆದಾಗ್ಲಿ, ದೇವರು ಒಳ್ಳೆಯ ಬುದ್ಧಿಯನ್ನ ಕೊಡ್ಲಿ. ಅದೆಷ್ಟೋ ಸ್ವಾರ್ಥ ರಾಜಕಾರಣಿಗಳ ಮಧ್ಯೆ ಎಲ್ಲವೂ ಇದ್ರೂ ಕೂಡ, ಕೇಂದ್ರ ಸಚಿವರಾಗಿ ಇದ್ರೂ ಕೂಡ, ವಿತ್ತ ಸಚಿವರಾಗಿದ್ರೂ ಕೂಡ, ತನಗೇನೂ ಮಾಡದೆ ಸಮಾಜಕ್ಕಾಗಿ ಎಲ್ಲವನ್ನ ಮಾಡಿದಂತಹ ಬಹಳಷ್ಟು ಸ್ವಾರ್ಥ ರಾಜಕಾರಣಿಗಳ ಮಧ್ಯೆ ತನಗಾಗಿ ಏನೂ ಇಲ್ಲ, ಎಲ್ಲವೂ ಕೂಡ ಸಮಾಜಕ್ಕಾಗಿ ಮಾಡಿದಂತಹ ಇಂತಹ ನಿಸ್ವಾರ್ಥಿಯಾಗಿರುವಂತಹ ಮನುಷ್ಯನನ್ನ ಇಳಿ ವಯಸ್ಸಿನಲ್ಲಿ ಈ ರೀತಿ ಅಪಮಾನ ಮಾಡುವಂಥದ್ದು, ಅಪಹಾಸ್ಯ ಮಾಡುವಂಥದ್ದು ಯಾವುದು ಕೂಡ ಒಳ್ಳೆಯದಲ್ಲ, ಎಂದಿಗೂ ಕೂಡ ಒಳ್ಳೆಯದಲ್ಲ. ಅವರಿಗೆ ನೆಮ್ಮದಿಯನ್ನು ಕೊಡೋಣ, ಅವರ ಹೆಸರನ್ನು ಎಂದಿಗೂ ಕೂಡ ಕೆಡಿಸುವಂಥ ಕೆಲಸ ಮಾಡುವಂಥದ್ದು ಬೇಡ ಅನ್ನುವಂಥದ್ದು ಕಳಕಳಿಯ ವಿನಂತಿ.